ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್ ಮೇಲೆ ಎಷ್ಟೇ ಕೊಳೆ ಆಗಿದ್ರೂ ಕೂಡ ಒಂಚೂರು ಸೋಪ್ ಹಾಕೊಳ್ಳದೆ ಒಂಚೂರು ಉಜ್ಕೊಳ್ಳದೆ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಕ್ಲೀನ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸಿಂಪಲ್ ಆಗಿರುವಂಥ ಮತ್ತು ಸೂಪರ್ ಆಗಿರುವಂಥ ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಈ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್ ಇರುತ್ತಲ್ವ, ಅದನ್ನ ಸುಲಭವಾಗಿ ಕ್ಲೀನ್ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಕೆಲವೊಂದ್ಸರಿ ಅಡುಗೆ ಮಾಡುವಾಗ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಎಲ್ಲ ಸೇರಿಕೊಂಡು ಅಥವಾ ಈ ಹಾಲು ಉಕ್ಕಿದಾಗೆಲ್ಲ ಕಳೆಗಳಾದರೆ ಅದು ಎಷ್ಟು ಉಜ್ಜಿದ್ರೂ ಎಷ್ಟು ತಿಕ್ಕಿದ್ರೂ ಹೋಗಲ್ಲ. ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ಜಿಡ್ಡಿನಂಶ, ಎಷ್ಟೇ ಕಲೆಗಳಿದ್ರೂ ಕೂಡ ಒಂಚೂರು ಸೋಪು ಹಾಕದೆ ತುಂಬಾ ಸುಲಭವಾಗಿ, ಚೂರು ಉಜ್ಕೊಳ್ಳದೆ ತುಂಬಾ ಸುಲಭವಾಗಿ ಕ್ಲೀನ್ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ನೋಡಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ತುಂಬ ಜಿಡ್ಡಾಗಿರುವಂತಹ, ಕೊಳೆ ಆಗಿರುವಂತಹ ಗ್ಯಾಸ್ ಸ್ಟವನ್ನು ಸುಲಭವಾಗಿ ಕ್ಲೀನ್ ಮಾಡುವಂತಹ ಒಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ನಮಗೆ ಸೋಪ್ ಕೂಡ ಬೇಕಾಗಿಲ್ಲ, ಹಾಗೆಯೇ ಕ್ಲೀನ್ ಮಾಡ್ಬೋದು. ನಿಮಗೆ ಆಶ್ಚರ್ಯ ಆಗುತ್ತೆ ಈ ಟಿಪ್ಸನ್ನು ನೋಡಿದರೆ. ತುಂಬ ಅಂದರೆ ಈ ಹಾಲು ಉಕ್ಕಿರುವಂತಹ ಜಿಡ್ಡಿನ ಕಲೆಗಳಿದ್ರೆ, ಎಣ್ಣೆ ಕಲೆಗಳಿದ್ರೆ ತುಂಬ ಸುಲಭವಾಗಿ ಹೋಗುತ್ತೆ. ಇದನ್ನ ನಮಗೆ ಕ್ಲೀನ್ ಮಾಡೋದಕ್ಕೆ ಬ್ರಷ್ ಕೂಡ ಬೇಕಾಗಿಲ್ಲ, ಅಥವಾ ನಾವು ತಿಕ್ಕಿ ತೊಳೆಯುವಂಥ ಅವಶ್ಯಕತೆ ಕೂಡ ಇಲ್ಲ. ಒಂದು 5 ರಿಂದ 10 ನಿಮಿಷದೊಳಗಡೆ ಸೂಪರಾಗಿ ಗ್ಲಾಸ್ ಟಾಪ್ ಸ್ಟವನ್ನು ಮತ್ತೆ ಹೊಸದ್ರ ಥರನೇ ಮಾಡ್ಬೋದು. ನೀವು ಗ್ಯಾಸನ್ನು ಅಥವಾ ಗ್ಯಾಸ್ ಬರ್ನರನ್ನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವೇನು ಅಂತಂದರೆ ರೆಗ್ಯುಲೇಟರನ್ನು ಆಫ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಪ್ಲೇಟ್ಸ್ ಎಲ್ಲ ಇರುತ್ತಲ್ವ, ಅದನ್ನ ಮತ್ತು ಬರ್ನರನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ. ಅದನ್ನ ಕೊಳೆಯಿದ್ರೆ ಬೇಕಾದರೆ ನೀವು ಬ್ರಷಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೋಬೋದು. ಈಗ ಜಸ್ಟ್ ನಾವು ಬರೀ ಈ ಗ್ಲಾಸ್ ಟಾಪ್ ಸ್ಟವನ್ನು ಕ್ಲೀನ್ ಮಾಡುವಂತಹ ವಿಧಾನನ ನೋಡೋಣ. ಮೊದಲಿಗೆ ಏನು ಅಂತಂದರೆ, ಒಂದು ಬೌಲಲ್ಲಿ 1 ಚಮಚದಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಸೋಡಾ ಪುಡಿನ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೇನೆ. ಸೋಡಾ ಪುಡಿ ಮತ್ತು ಉಪ್ಪು ತುಂಬ ಕ್ಲೀನಿಂಗ್ ಏಜೆಂಟಾಗಿ ಅದು ಕೆಲಸ ಮಾಡುತ್ತೆ. ಎಷ್ಟೇ ಜಿಡ್ಡಿನ ಅಂಶ, ಎಣ್ಣೆ ಅಂಶ ಇದ್ದರೂ ಕೂಡ ಅದು ಕ್ಲೀನ್ ಮಾಡುತ್ತೆ. ಹಾಗೆಯೇ ನಮಗೊಂದು ಅರ್ಧ ಲಿಂಬೆ ಅಷ್ಟೇ ಬೇಕಾಗಿರೋದು, ಬ್ರಷ್ ಬೇಡ. ಲಿಂಬೆ ಸಿಪ್ಪೆಯಲ್ಲೇ ನಾವು ಉಜ್ಜಿ ಕ್ಲೀನ್ ಮಾಡ್ಬೋದು. ಏನಂತಂದರೆ ಉಪ್ಪು ಮತ್ತು ಸೋಡಾ ಪುಡಿನ ಒಂದು ಬೌಲ್ಗೆ ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು, ಅದಾದ ನಂತರ ಈ ಅರ್ಧ ಕಟ್ ಮಾಡಿರುವಂಥ ಲಿಂಬೆ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿನ ತಗೊಂಡು ಎಲ್ಲೆಲ್ಲಿ ಕಳೆಗಳಿದೆ ಅಲ್ಲೆಲ್ಲ ಆ ಲಿಂಬೆ ರಸನ ಹಿಂಡಿಬಿಟ್ಟು ಉಪ್ಪು ಮತ್ತು ಸೋಡಾ ಪುಡಿ ಜೊತೆ ನಾವೊಂದು ಸ್ವಲ್ಪ ತಿಕ್ಕೋಬೇಕು. ನೋಡಿ, ಈ ಥರ ಲಿಂಬೆ ರಸ, ಉಪ್ಪಿನ ಪುಡಿ ಮತ್ತು ಹಾಗೆಯೇ ಸೋಡಾ ಪುಡಿ ಏನು ಅಂತಂದರೆ ತುಂಬ ಒಳ್ಳೆಯ ಕೆಲಸ ಮಾಡೋದಕ್ಕೆ, ಕ್ಲೀನ್ ಮಾಡೋದಕ್ಕೆ. ಅದು ಎಷ್ಟೇ ಜಿಡ್ಡಿನಂಶ, ಎಣ್ಣೆ ಅಂಶ ಇದ್ದರೂ ಕೂಡ ಕ್ಲೀನಾಗಿ ಅದನ್ನ ಹೋಗಲಾಡಿಸುತ್ತೆ. ಏನಂತಂದರೆ ಫಸ್ಟ್ ಒಂದು ರೌಂಡು ನಾವು ಉಪ್ಪು ಮತ್ತು ಸೋಡಾ ಪುಡಿ ಜೊತೆ ಲಿಂಬೆ ರಸನ ಸೇರಿಸ್ಕೊಂಡು ಈ ಥರ ಸ್ಟವ್ ಮೇಲೆ ತಿಕ್ಕೊಂತ ಬರಬೇಕು. ಎಲ್ಲೆಲ್ಲಿ ಕಳೆಗಳಿದೆ ಅಲ್ಲೊಂದು ಸ್ವಲ್ಪ ಲಿಂಬೆ ರಸನ ಹಿಂಡಿಬಿಟ್ಟು ಜಸ್ಟ್ ಮೇಲೆ ನಿಧಾನಕ್ಕೆ ಈ ಥರ ತಿಕ್ಕೊಂತ ಬರಬೇಕು. ಎಲ್ಲ ಕಡೆ ಈ ಥರ ಮಾಡಿ ಆದ ನಂತರ ಒಂದು 5 ನಿಮಿಷ ಬಿಟ್ಬಿಡಿ. ಅದೇನು ಅಂತಂದರೆ ಆ ಲಿಂಬೆ ರಸ ಮತ್ತು ಉಪ್ಪಿನ ಪುಡಿ, ಸೋಡಾ ಪುಡಿ ಸೊಲ್ಯೂಷನ್ ಇದೆಯಲ್ವ, ಅದು ಆ ಜಿಡ್ಡಿನ ಅಂಶನೆಲ್ಲ ರಿಮೂವ್ ಮಾಡುತ್ತೆ. ಅದನ್ನ ಮೆತ್ತಗಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಆಟೋಮೆಟಿಕ್ಕಾಗಿ ನಾವು ಜಸ್ಟ್ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು, ಅದಾದ ನಂತರ ಒಂದು ಸ್ಕಾಚ್ ಬ್ರೈಟ್ ಇರುತ್ತಲ್ವ, ಅದರ ಸಹಾಯದಿಂದ ನಿಧಾನಕ್ಕೆ ಸ್ವಲ್ಪ ತಿಕ್ಬಿಟ್ಟು, ಜಾಸ್ತಿ ತಿಕ್ಕುವಂಥ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಕ್ಲೀನ್ ಮಾಡಿದರೆ ಸೂಪರಾಗಿ ಎಂಥ ಕಲೆಗಳಿದ್ರೂ ಹೊರಟೋಗುತ್ತೆ. ನೋಡಿ, ಅಷ್ಟು ಹಾಲು ಉಕ್ಕಿರುವಂಥ ಅಷ್ಟು ಕಲೆ ಇತ್ತು, ಅದೆಲ್ಲ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ಅಂತ. ಯೂಶ್ವಲಿ ನಮಗೆ ತುಂಬ ಕಷ್ಟ ಆಗುತ್ತೆ ಹಾಲು ಉಕ್ಕಿ ಅದು ಮತ್ತೆ ಬಿಸಿಗೆ ಗಟ್ಟಿಯಾದರೆ ಆ ಕಲೆನ ತೊಳೆದು ತೆಗೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಹೇಳಿರುವಂಥ ಟಿಪ್ಸನ್ನು ಉಪಯೋಗ ಮಾಡಿದರೆ ಸುಲಭವಾಗಿ ಒಂದು ಸ್ವಲ್ಪ ಸ್ಕಾಚ್ ಬ್ರೈಟ್ ಸಹಾಯದಿಂದ ಹಾಗೆ ಉಜ್ಕೊಂಡ್ರೆ ಸಾಕು, ಸುಲಭವಾಗಿ ಎಲ್ಲ ಕಲೆಗಳನ್ನು ತೆಗಿಬೋದು. ನೋಡಿ, ಇಷ್ಟೇ ಕ್ಲೀನಾಗಿ ಒಂದು ಸ್ವಲ್ಪ ಉಜ್ಕೊಂಡು ಕ್ಲೀನ್ ಮಾಡಿಕೊಳ್ಳಿ. ಅದಾದ ನಂತರ ನಾವೊಂದು ಒಣ ಬಟ್ಟೆಯ ಸಹಾಯದಿಂದ ಕ್ಲೀನಾಗಿ ಒಂದ್ಸರಿ ಒರೆಸ್ಕೊಂಡ್ರೆ ಆಯಿತು. ಗ್ಲಾಸ್ ಸ್ಟವ್ ತುಂಬ ಸೂಪರಾಗಿ ಕ್ಲೀನ್ ಆಗುತ್ತೆ. ನೋಡಿದ್ರಲ್ವಾ, ಇಷ್ಟೇ. ಜಸ್ಟ್ ಒಂದು 5 ನಿಮಿಷದಲ್ಲಿ ಸೋಪ್ ಹಾಕ್ಕೊಳ್ಳದೆ, ಜಾಸ್ತಿ ತಿಕ್ಕೊಳ್ಳದೆ ಎಷ್ಟು ಸೂಪರಾಗಿ ಈ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡಿದ್ದೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.